ಈ ವಿಚಾರದ ಬಗ್ಗೆ ನಗ್ಬೇಕು ಅಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಮಂಗಳೂರು ಕನ್ನಡ ಭಾಷೆಯ ಸಿನಿಮಾ. ನಮ್ಮ ಕಾಸರಗೋಡಿನಲ್ಲಿ ಈ ಸಿನಿಮಾ ಮಲಯಾಳದಲ್ಲಿ ರಿಲೀಸ್ ಆಗುವುದು ಬೇಡ, ಏನಿದ್ರು ಕನ್ನಡ ಭಾಷೆಯಲ್ಲೇ ಈ ಸಿನಿಮಾವನ್ನ ರಿಲೀಸ್ ಮಾಡಿ ಅಂತ ಅಲ್ಲಿಯ ಪ್ರೇಕ್ಷಕರು ಕೇಳ್ಕೊಂಡಿದ್ರು. ಕರ್ಮಂತೋಡಿಯಲ್ಲಿರುವಂತಹ ಕಾವೇರಿ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ, ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂ ಫ್ರಮ್ ಸೋ ಸಿನಿಮಾ ನಾಳೆಯಿಂದ ಕೇರಳ ರಾಜ್ಯಾದ್ಯಂತ ಮಲಯಾಳಂ ವರ್ಷನ್ ನಲ್ಲಿ ರಿಲೀಸ್ ಆಗಲಿದೆ. ಈ ಸಿನಿಮಾಗೆ ಭರ್ಜರಿಯಾದಂತ ರೆಸ್ಪಾನ್ಸ್ ಈ ಸಿನಿಮಾ ಎಲ್ಲೆಲ್ಲ ರಿಲೀಸ್ ಆಗಿದೆಯೋ ಅಲ್ಲೆಲ್ಲ ಕಂಡಿದೆ. ಹೀಗಾಗಿ ಈ ಸಿನಿಮಾ ಇದೀಗ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಬದಲಾಗ್ತಾ ಇದೆ. ಮೊದಲ ಹಂತವಾಗಿ ಈ ಸಿನಿಮಾ ನಾಳೆಯಿಂದ ಕೇರಳದಾದ್ಯಂತ ಮಲಯಾಳಂ ಅವತರಣಿಕೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಕಾಸರಗೋಡಿನ ಬಗ್ಗೆ ನಾವು ಹಲವು ಎಪಿಸೋಡ್ ನಲ್ಲಿ ಹೇಳಿದ್ವಿ. ಒಂದು ಕಾಲದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗ, ಒಂದು ತಾಲೂಕು ಸೆಂಟರ್ ಆಗಿದ್ದಂತ ಕಾಸರಗೋಡು ಪ್ರಸ್ತುತ ಕೇರಳ ರಾಜ್ಯದ ಒಂದು ಜಿಲ್ಲೆ. ಕಾಸರಗೋಡಿನಲ್ಲಿ ಈ ಸಿನಿಮಾ ನಾಳೆಯಿಂದ ರಿಲೀಸ್ ಆಗ್ತಾ ಇದೆ. ಅದು 2 ವರ್ಷನ್ ನಲ್ಲಿ, ಕನ್ನಡ ಹಾಗೆ ಮಲಯಾಳಂ ವರ್ಷನ್ ನಲ್ಲಿ ನಾಳೆ ಸೂ ಫ್ರಮ್ ಸೋ ಸಿನಿಮಾ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಈ ವಿಚಾರದ ಬಗ್ಗೆ ನಗ್ಬೇಕು ಅಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಮಂಗಳೂರು ಕನ್ನಡ ಭಾಷೆಯ ಸಿನಿಮಾ. ಹೀಗಿರ್ಬೇಕಾದ್ರೆ ಕಾಸರಗೋಡು ನೆಲದ ಭಾಷೆ ಕೂಡ ಅದೇ, ಮಣ್ಣಿನ ಭಾಷೆ ತುಳು ಆದ್ರೂ ಕೂಡ ಕನ್ನಡ ಮಾತಾಡಬೇಕಾದ್ರೆ ಮಂಗಳೂರು ಕನ್ನಡದಲ್ಲೇ ನಾವು ಮಾತಾಡೋದು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತನಾಡುವಂತಹ ಭಾಷೆಯಲ್ಲೇ ಈ ಸಿನಿಮಾ ರಿಲೀಸ್ ಆದ್ರೂ ಕಾಸರಗೋಡು ಕೇರಳ ರಾಜ್ಯಕ್ಕೆ ಸೇರಿರೋದ್ರಿಂದಾಗಿ ಈ ಸಿನಿಮಾ ಈ ವಾರ ಕಾಸರಗೋಡಿನಲ್ಲಿ ರಿಲೀಸ್ ಆಗ್ತಾ ಇದೆ. ಅಲ್ಲಿ ಮಲಯಾಳ ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಕಾರಣ ಅಫಿಷಿಯಲ್ ಲ್ಯಾಂಗ್ವೇಜ್ ಮಲಯಾಳಂ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಆದ್ರೆ ಈ ಸಿನಿಮಾ ಕೇರಳದಾದ್ಯಂತ ರಿಲೀಸ್ ಆಗುತ್ತೆ, ಕಾಸರಗೋಡಿನಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದಾಗ ಒಂದಿಷ್ಟು ಮಂದಿ ನಮ್ಮ ಕಾಸರಗೋಡಿನಲ್ಲಿ ಈ ಸಿನಿಮಾ ಮಲಯಾಳದಲ್ಲಿ ರಿಲೀಸ್ ಆಗುವುದು ಬೇಡ, ಏನಿದ್ರು ಕನ್ನಡ ಭಾಷೆಯಲ್ಲೇ ಈ ಸಿನಿಮಾವನ್ನ ರಿಲೀಸ್ ಮಾಡಿ ಅಂತ ಅಲ್ಲಿಯ ಪ್ರೇಕ್ಷಕರು ಕೇಳ್ಕೊಂಡಿದ್ರು. ಕೋಸ್ಟಲ್ ಕನ್ನಡದಲ್ಲಿ ಒಂದಿಷ್ಟು ಮಂದಿ ಕಾಮೆಂಟ್ ಕೂಡ ಹಾಕಿದ್ರು. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಫ್ಯಾಕ್ಟ್ ಏನಂತ ನಾವು ನೋಡೋದಾದ್ರೆ, ಕಾಸರಗೋಡಿನಲ್ಲಿ ನಾಳೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಾಸರಗೋಡು ನಗರದಲ್ಲಿರುವಂತಹ ಮ್ಯಾಜಿಕ್ ಫೇ ಮೆಹಬೂಬ ಚಿತ್ರಮಂದಿರ ಹಾಗೆ ಕಾಸರಗೋಡಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಕರ್ಮಂತೋಡಿ ಇಲ್ಲಿರುವ ಕಾವೇರಿ ಸಿನಿಮಾಸ್ ಅನ್ನುವ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಹಾಗಾದ್ರೆ ಮೊದಲಿಗೆ ಮ್ಯಾಜಿಕ್ ಫೇ ಮೆಹಬೂಬ ಈ ಚಿತ್ರಮಂದಿರದ ಬಗ್ಗೆ ನಮ್ಗೆ ಹೇಳಿ ಸಾಕಾಗಿದೆ. ಪ್ರತಿ ಸಾರಿ ಕೂಡ ಈ ಚಿತ್ರಮಂದಿರದ ಬಗ್ಗೆ ನಾವು ಹೇಳ್ತಾನೆ ಇದ್ದೀವಿ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಈ ಚಿತ್ರಮಂದಿರದಲ್ಲಿ ನಾಳೆಯಿಂದ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಮಲಯಾಳಂ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ಬೆಳಗ್ಗೆ 10:30 ಹಾಗೆ ಮಧ್ಯಾಹ್ನ 1:30 ಪ್ರದರ್ಶನ ಕಾಣಲಿದೆ. ದಿನ 2 ಆಟ ಮಲಯಾಳಂನಲ್ಲಿ. ಆದ್ರೆ ಕನ್ನಡದ ಸೂ ಫ್ರಮ್ ಸೋ ಸಿನಿಮಾ ಸಂಜೆ 4:30, ರಾತ್ರಿ 7:30 ಹಾಗೆ 10:30. ಒಟ್ಟು ಕನ್ನಡಕ್ಕೆ 3 ಪ್ರದರ್ಶನ, ಮಲಯಾಳಂ ವರ್ಷನಿಗೆ 2 ಪ್ರದರ್ಶನ. ಇಲ್ಲಿ ಕನ್ನಡವೇ ಮೇಲುಗೈ. ಇದ್ರ ಜೊತೆಗೆ ಧರ್ಮಚಾವಡಿ ಅನ್ನೋ ಒಂದು ತುಳು ಸಿನಿಮಾ ಕೂಡ 2ನೇ ವಾರದ ಪ್ರದರ್ಶನ ಕಾಣುತ್ತೆ, ಸಂಜೆ 4:30 ಹಾಗೆ ರಾತ್ರಿ 7:30. ಇರ್ಲಿ, ಬ್ಯಾಕ್ ಟು ಸೂ ಫ್ರಮ್ ಸೋ. ಕರ್ಮಂತೋಡಿಯಲ್ಲಿರುವಂತಹ ಕಾವೇರಿ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ, ಇಲ್ಲಿ 2 ಪರದೆ ಇದೆ. ಈ 2 ಪರದೆಗಳ ಪೈಕಿ ಒಂದು ಪರದೆಯನ್ನ ಸೂ ಫ್ರಮ್ ಸೋ ಸಿನಿಮಾಗೆ ನೀಡಿದ್ದಾರೆ. ಕನ್ನಡ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾಗೆ 3 ಪ್ರದರ್ಶನ, ಹಾಗೆ ಮಲಯಾಳಂ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾಗೆ 2 ಪ್ರದರ್ಶನ. ಬೆಳಗ್ಗೆ 10:30, ಸಂಜೆ 4:30 ಹಾಗೆ ರಾತ್ರಿ 7:30ಕ್ಕೆ ಕನ್ನಡ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಂಡ್ರೆ, ಮಲಯಾಳಂ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ಮಧ್ಯಾಹ್ನ 1:30 ಹಾಗೆ ರಾತ್ರಿ 10:30ಕ್ಕೆ ಪ್ರದರ್ಶನ ಕಾಣಲಿದೆ. ಅದೇನೇ ಇರಲಿ, ಕಾಸರಗೋಡಿನಲ್ಲಿ ಸೂ ಫ್ರಮ್ ಸೋ ಸಿನಿಮಾಗೆ ಒಟ್ಟು 10 ಪ್ರದರ್ಶನವನ್ನ ನೀಡಿದ್ದಾರೆ. ಈ 10 ಪ್ರದರ್ಶನಗಳ ಪೈಕಿ 4 ಪ್ರದರ್ಶನವನ್ನ ಮಲಯಾಳಂ ವರ್ಷನಿಗೆ ನೀಡಿದ್ರೆ 6 ಪ್ರದರ್ಶನವನ್ನ ಕನ್ನಡ ವರ್ಷನಿಗೆ ನೀಡಿದ್ದಾರೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದು ನಮ್ಮ ಆಶೆ. ನಮಸ್ಕಾರ. ಈ ವಿಚಾರದ ಬಗ್ಗೆ ನಗ್ಬೇಕು ಅಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಮಂಗಳೂರು ಕನ್ನಡ ಭಾಷೆಯ ಸಿನಿಮಾ. ನಮ್ಮ ಕಾಸರಗೋಡಿನಲ್ಲಿ ಈ ಸಿನಿಮಾ ಮಲಯಾಳದಲ್ಲಿ ರಿಲೀಸ್ ಆಗುವುದು ಬೇಡ, ಏನಿದ್ರು ಕನ್ನಡ ಭಾಷೆಯಲ್ಲೇ ಈ ಸಿನಿಮಾವನ್ನ ರಿಲೀಸ್ ಮಾಡಿ ಅಂತ ಅಲ್ಲಿಯ ಪ್ರೇಕ್ಷಕರು ಕೇಳ್ಕೊಂಡಿದ್ರು. ಕರ್ಮಂತೋಡಿಯಲ್ಲಿರುವಂತಹ ಕಾವೇರಿ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ,